ಜೆಡಿಎಸ್ ಪಕ್ಷದ ಜನತಾ ಜಲಧಾರೆ ಕಾರ್ಯಕ್ರಮವು ಮಂಗಳವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಬಪ್ಪನಾಡು ಕ್ಷೇತ್ರದಿಂದ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗಲಿದೆ ಎಂದು ಜೆಡಿಎಸ್ ವಕ್ತಾರ ಸುಶೀಲ್ ನವರತ್ನ ಹೇಳಿದರು. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಅಲ್ಲಿ ಪೂಜೆ ಮುಗಿಸಿ ಶಾಂಭವಿ ನದಿಯಿಂದ ನೀರನ್ನು ಸಂಗ್ರಹಿಸಲಿದ್ದೇವೆ. ಈ ಮೂಲಕ ಜಲಧಾರೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ ಬಳಿಕ ನಗರಕ್ಕೆ ಶೋಭಾಯಾತ್ರೆಯ ಮೂಲಕ ಬಂದು ನಗರದ ಕದ್ರಿ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಲಿದ್ದೇವೆ. ತದನಂತರ ಸಂಜೆ ಕಣ್ಣೂರಲ್ಲಿ ಜೆಡಿಎಸ್ ಸಭೆ ನಡೆಯಲಿದೆ. ಇಲ್ಲಿಗೂ ರಥ ಹೋಗಲಿದೆ. ಏಪ್ರಿಲ್ 20ರಂದು ಧರ್ಮಸ್ಥಳ, 21ರಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರಥ ಹೋಗಲಿದೆ. ಜೊತೆಗೆ ವಿಶೇಷ ಪೂಜೆ ಕೂಡ ನಡೆಯಲಿದೆ. ಅಲ್ಲಿಂದ ನೇರವಾಗಿ ರಥ ಬೆಂಗಳೂರು ತಲುಪಲಿದೆ ಎಂದು ಹೇಳಿದರು. 19 ತಾರೀಕಿಗೆ ನಮ್ಮ ಜಿಲ್ಲೆಗೆ ನಾವು ಅದ್ದೂರಿಯಾಗಿ ಸ್ವಾಗತವನ್ನು ಮಾಡುತ್ತೇವೆ. 19ರಂದು ನಮ್ಮ ಮುಲ್ಕಿ ನಮ್ಮ ಬಪ್ಪನಾಡು ದೇವಸ್ಥಾನ, ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಾವು ಪೂಜೆ ಸಲ್ಲಿಸಿ ಅದನ್ನು ಸ್ವಾಗತಿಸುತ್ತೇವೆ. ಆನಂತರ ಶಾಂಭವಿ ನದಿಯ ನೀರನ್ನು ಅಲ್ಲಿ ಕೂಡ ಪೂಜೆ ಸಲ್ಲಿಸಿ ಅಲ್ಲಿಯ ನೀರನ್ನು ಸಂಗ್ರಹಿಸಿ ಅಲ್ಲಿಂದ ನಾವು ವಾದ್ಯ ಮೂಲಕ ಇಡೀ ಹೈವೇಲಿ ಪ್ರೊಸೆಷನ್ ಮೂಲಕ ಶೋಭಾಯಾತ್ರೆ ಮೂಲಕ ನಾವು ಬರ್ತಾ ಇರ್ತೇವೆ. ಅಲ್ಲಿಂದ ಸೀದಾ ಬಂದು ನಾವು ನಮ್ಮ ತಣ್ಣೀರು ಬಾವಿ ಬೆಂಗ್ರೆ ಪ್ರದೇಶಕ್ಕೆ ನಾವು ಭೇಟಿ ಕೊಡ್ತೇವೆ. ಯಾಕೆಂದರೆ ನಮ್ಮ ಪಕ್ಷದ ತುಂಬ ಕಾರ್ಯಕರ್ತರು ಅಲ್ಲಿದ್ದಾರೆ. ಅಲ್ಲಿ ಬರಬೇಕೆಂದು ಅವರ ಒತ್ತಾಯ ಬರುತ್ತಾ ಅಲ್ಲಿಗೆ ನಾವು ಹೋಗ್ತೇವೆ. ಅಲ್ಲಿಂದ ನಾವು ಕೂಳೂರಿಗೆ ಬರ್ತೇವೆ. ಕೂಳೂರಿಂದ ಸೀದಾ ಅಲ್ಲಿ ಕೊಟ್ಟಾರ ಚೌಕಿಯಾಗಿ TVS ಸರ್ಕಲ್ ಆಗಿ ಆನಂತರ ಅಲ್ಲಿಂದ ಮುಂದೆ ಹೋಗಿ ನಮ್ಮ ಜ್ಯೋತಿ ಮೂಲಕ ಕದ್ರಿ ದೇವಸ್ಥಾನಕ್ಕೆ ನಾವು ಬರ್ತೇವೆ. ಕದ್ರಿ ದೇವಸ್ಥಾನದಲ್ಲಿ ನಾವು ಪುನಃ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಈ ಒಂದು ಜಿಲ್ಲೆಯಲ್ಲಿ ಭಾವೈಕ್ಯತೆ ಉಂಟು. ಎಲ್ಲ ಧರ್ಮದವರನ್ನು ಧರ್ಮಕ್ಕೆ ನಾವು ಗೌರವ ಕೊಡ್ತೇವೆ. ಆ ದೃಷ್ಟಿಯಲ್ಲಿ ಒಂದು ದೇವಸ್ಥಾನ, ಚರ್ಚ್, ಮಸೀದಿಗೆ ಹೋಗಬೇಕೆಂಬ ಎಲ್ಲರ ಕಾರ್ಯಕರ್ತರ ಬೇಡಿಕೆ ಆಸೆ ಉಂಟು. ಆ ದೃಷ್ಟಿಯಿಂದ ನಾವು ಅಲ್ಲಿಂದ ವಿಕನಕಟ್ಟೆ ಇದಕ್ಕೆ ವಿಕನಕಟ್ಟೆಯಲ್ಲಿಗೆ ಅಲ್ಲಿಗೆ ಬಾಲೈಸುವ ಪುಣ್ಯಕ್ಷೇತ್ರ ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿಂದ ನಮ್ಮ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮ ನಮ್ಮ ಕಣ್ಣೂರಿನಲ್ಲಿ ಅಲ್ಲಿ ಸಹ ಮಸೀದಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಸಮಾರೋಪ ಕಾರ್ಯಕ್ರಮ ನಮ್ಮ ಸುಮತಿ ಹೆಗ್ಡೆಯವರ ನಾಯಕತ್ವದಲ್ಲಿ ಅಲ್ಲಿ ನಡೀತಾ ಇದೆ. ಈ ಒಂದು ಅಲ್ಲಿ ಆದ ನಂತರ ಅಲ್ಲಿಂದ ನಾವು 20 ತಾರೀಕಿಗೆ ಅದು ಪುತ್ತೂರಿನಲ್ಲಿ ಹೋಗಿ ಪುತ್ತೂರು ಮುಖಾಂತರ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ಅಲ್ಲಿ ಪೂಜೆ ಸಲ್ಲಿಸಿ ನದಿಯಲ್ಲಿ ನೇತ್ರಾವತಿ ನದಿಯ ನೀರು ಸಂಗ್ರಹಿಸಿ ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಮುಂದೆ ಕಡಬದಲ್ಲಿ ಕೆಲವು ಕಾರ್ಯಕ್ರಮ ಉಂಟು. ಅಲ್ಲಿಂದ ಮುಂದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಮ್ಮದು ಕೊನೆಯ ಅಲ್ಲಿಗೆ ಭೇಟಿಯಾಗ್ತದೆ. ಅದೇ ಕುಮಾರಧಾರೆಯ ನದಿಯ ನೀರನ್ನು ಸಂಗ್ರಹಿಸ್ತೇವೆ. ಈ ರೀತಿಯ ಕಾರ್ಯಕ್ರಮ ಆದಮೇಲೆ ಅದು ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಹೊರಡ್ತದೆ. ಮೇ 8ರಂದು ಈಗಿನ ನಮಗೆ ಕೊಟ್ಟ ಕಾರ್ಯಕ್ರಮ ಪ್ರಕಾರ ಮೇ 8ರಂದು ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಬೆಂಗಳೂರು ಅರಮನೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಯುವ ಘಟಕದ ಅಧ್ಯಕ್ಷರಾದ ಅಕ್ಷಯ್ ಸುವರ್ಣ, ಜೆಡಿಎಸ್ ಮಹಿಳಾ ಅಧ್ಯಕ್ಷೆ ರಮೀಸಾ ಬಾನು, ಮಾಜಿ ಮಹಿಳಾ ಅಧ್ಯಕ್ಷೆ ಸುಮತಿ ಹೆಗ್ಡೆ, ಜೆಡಿಎಸ್ ಮುಖಂಡರಾದ ರತ್ನಾಕರ್ ಸುವರ್ಣ, ಭಾರತಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.